ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ನಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ಅತ್ಯಂತ ಮಹತ್ವದ ಯೋಜನೆಯಾಗಿದ್ದು, ಈ ಯೋಜನೆಗೆ ಸ್ಥಳೀಯರಿಂದ ಯಾವುದೇ ವಿರೋಧ ಇಲ್ಲ. ಆದರೆ ಈ ಯೋಜನೆಯನ್ವಯ ಈ ಹಿಂದೆ ನಿಗದಿಪಡಿಸಿದ ರುದ್ರಭೂಮಿಗೆ ಸೇರಿದ ಖಾಲಿ ಜಾಗದಲ್ಲಿ ನಿರ್ಮಿಸಬೇಕು ಮತ್ತು ಆ ಜಾಗದ ಆರ್ಟಿಸಿ ರುದ್ರಭೂಮಿಯ ಹೆಸರಿಗೆ ಆಗಬೇಕು. ಸ್ಥಳೀಯರಿಗೆ ಯಾವುದೇ ಮಾಹಿತಿ ಪಡೆದುಕೊಳ್ಳದೆ ಇಕ್ಕಟ್ಟಾಗಿರುವ ಈಗಿರುವ ರುದ್ರಭೂಮಿಯಲ್ಲಿ ತರಾತುರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸುವುದಕ್ಕೆ ಸ್ಥಳೀಯರ ವಿರೋಧವಿದೆ ಎಂದು ರುದ್ರಭೂಮಿ ಪರಿಸರ ಹೋರಾಟ ಸಮಿತಿಯ ಮುಖಂಡ ಸಂತೋಷ್ ಕುಮಾರ್ ಹೇಳಿದರು. ಚೆಂಬುಗುಡ್ಡೆ ರುದ್ರಭೂಮಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕನ ನೆಲೆಯಲ್ಲಿ ಯುಟಿ ಖಾದರ್ ಅವರು ಜಿಲ್ಲಾಡಳಿತದ ನೆರವಿನೊಂದಿಗೆ ಉತ್ತಮ ಯೋಜನೆಯನ್ನ ತಂದಿದ್ದಾರೆ. ಆದರೆ ಯೋಜನೆ ರೂಪಿಸುವ ಮೊದಲೇ ವಿದ್ಯುತ್ ಚಿತಾಗಾರಕ್ಕೆ ರುದ್ರಭೂಮಿಗೆ ಸೇರಿದ ಖಾಲಿ ಜಾಗವನ್ನು ಬಳಸಿಕೊಳ್ಳಲು ನಿರ್ಣಯ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರು ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸಿ ಯೋಜನೆ ರೂಪಿಸುವ ಭರವಸೆಯನ್ನ ನೀಡಿದ್ರು. ಆದರೆ ಇದೀಗ ಸ್ಥಳೀಯರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲದಂತಾಗಿದೆ. ಸ್ಥಳೀಯರಿಗೆ ಮಾಹಿತಿ ನೀಡದೆ ಈಗಿರುವ ರುದ್ರಭೂಮಿಯ ಸ್ಥಳದಲ್ಲಿ ಶಿಲಾನ್ಯಾಸ ನೆರವೇರಿಸಲು 3 ಬಾರಿ ಪ್ರಯತ್ನ ಮಾಡಿರುವುದು ಮತ್ತು ಸ್ಥಳೀಯ ಪ್ರತಿನಿಧಿಗಳನ್ನು ಪೊಲೀಸ್ ಠಾಣೆಗೆ ಕರೆಸಿ ಶಂಕುಸ್ಥಾಪನೆಗೆ ಹೋದಲ್ಲಿ ಕೋವಿಡ್ ಸಾಂಕ್ರಾಮಿಕ ನಿಯಮ ಉಲ್ಲಂಘನೆಯ ಪ್ರಕರಣ ದಾಖಲಿಸಲಾಗುವುದೆಂದು ನೋಟಿಸ್ ನೀಡಿರುವುದು ಅನುಮಾನಕ್ಕೆ ಎಡೆ ಮಾಡಿದೆ ಎಂದರು. ಇಲ್ಲಿ 1.5 ಕೋಟಿಯಲ್ಲಾಗುವಂತಹ ಕೆಲಸಕ್ಕೆ ಮೊದಲು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಆದ್ರೆ ಮತ್ತೆ 60 ಲಕ್ಷ ಜಾಸ್ತಿ ಬೇಕು. ಅಂದ್ರೆ 1.5 ಕೋಟಿ ಕೆಲಸಕ್ಕೆ 2.10 ಕೋಟಿ ಖರ್ಚಾಗ್ತದೆ ಅಂತ ಹೇಳಿದರು. ಇನ್ಫೋಸಿಸ್ನವರು ಇದರ ಬಗ್ಗೆ ನಾವು ಕೇಳಿದ್ರು. ಇನ್ಫೋಸಿಸ್ನವರ ಹತ್ರ ಮಾತನಾಡಬೇಕಂತ ಹೇಳಿದಾಗ ನಮಗೆ ಇಷ್ಟವರೆಗೆ ಅವರು ಇನ್ಫೋಸಿಸ್ನವರ ಹತ್ರ ಮಾತನಾಡಿಸಲಿಲ್ಲ. ಮತ್ತೆ ಮೊನ್ನೆ ಪ್ರೆಸ್ ಮೀಟ್ ಕರೆದು ಸನ್ಮಾನ್ಯ ಸುರೇಶ್ ಭಟ್ನಗರ್ ಅವರು ಹೇಳ್ತಾರೆ, ಆ ಕೆಲಸಕ್ಕೆ 1.5 ಕೋಟಿ ಅಲ್ಲ, ನಾವು ಫಸ್ಟಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಮಾಡುವುದಿದ್ರೆ 2 ಕೋಟಿಗಿಂತಲೂ ಜಾಸ್ತಿ ಖರ್ಚಾಗ್ತದೆ ಅಂತ ಹೇಳಿ ಅವರು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಕರೆದಿದ್ದಾರೆ ಅವರು. ಆದ್ರೆ ನಮ್ಗೆ ಅವರದ್ದು ಯೋಜನೆ ಬಗ್ಗೆ ಏನು ತಕರಾರಿಲ್ಲ. ನಮ್ಗೆ ಆ ಯೋಜನೆ ಬೇಕೇ ಬೇಕು. ತುಂಬಾ ಒಳ್ಳೆಯ ಯೋಜನೆ, ತುಂಬಾ ಬಡ ಜನರಿಗೆ ಉಪಯೋಗವಾಗುವಂತಹ ಯೋಜನೆಗಳದು. ಅದರಲ್ಲಿ 2 ಮಾತಿಲ್ಲ, ನಮ್ಗೆ ಆ ಯೋಜನೆ ಬೇಕೇ ಬೇಕು. ಆದರೆ ಫಸ್ಟಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಆಗ್ಬೇಕಂತ ಹೇಳುದು ನಾವು ಒಂದನೇದಾಗಿ. ಯಾಕೆ ಅಂತ ಹೇಳಿದ್ರೆ, ಈಗ ಶಂಕುಸ್ಥಾಪನೆಗೆ ನಿಗದಿಪಡಿಸಿದಂತಹ ಸ್ಥಳ ಇರುವುದು ರುದ್ರಭೂಮಿಯ ಪಕ್ಕದಲ್ಲೇ. ಅದರ ಮುಂದುಗಡೆ ಒಂದು ಆಫೀಸ್ ಉಂಟು, ರುದ್ರಭೂಮಿದು ಆಫೀಸ್ ಇದೆ. ಎಡಗಡೆಗೆ ಬಹುದೊಡ್ಡ ಬಹುಗ್ರಾಮ ಯೋಜನೆಯ ಟ್ಯಾಂಕ್ ಆಗಿದೆ, 65 ಲಕ್ಷ ಕೆಪಾಸಿಟಿ ನೀರಿದದು. ಸುದ್ದಿಗೋಷ್ಠಿಯಲ್ಲಿ ರುದ್ರಭೂಮಿಯ ನಿರ್ವಹಣಾ ಸಮಿತಿಯ ಕೋಶಾಧಿಕಾರಿ ರಮೇಶ್ ಮೆಂಡನ್, ಸದಸ್ಯರಾದ ಶೇಖರ್ ಚೆಂಬುಗುಡ್ಡೆ, ಸೋಮಶೇಖರ್ ರೆಡೆಕ್, ಸೋಮಸುಂದರ್ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು.